ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಇದ್ದೇನೆ. ಅದು ಯಾವುದಂತ ಹೇಳಿದ್ರೆ ಬ್ರಾಹ್ಮಿ ಎಲೆ ಪತ್ರೊಡೆ, ಒಗ್ಗರಣೆ ಪತ್ರೊಡೆ ಹಾಗೂ ಗಸಿ ಪತ್ರೊಡೆಯನ್ನು ಮಾಡುವಂತ ತುಂಬಾ ಸುಲಭ ವಿಧಾನದಲ್ಲಿ ಯಾವ ರೀತಿಯಾಗಿ ಮಾಡುದು ಅಂತ ನೋಡುವ. ಇದಕ್ಕೆ ಬೇಕಾಗಿರುವುದು ಕುಚ್ಚಲಕ್ಕಿ ಹಾಗೂ ಬ್ರಾಹ್ಮಿ ಎಲೆ, ಒಂದು ಸ್ವಲ್ಪ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಮೆಣಸು, ಬೆಲ್ಲ ಅಷ್ಟು ಬೇಕಾಗ್ತದೆ. ಒಂದು ಮೆಣಸು ಒಂದು 5 ತಗೊಂಡಿದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಕೊಳ್ಳುವ. ಮತ್ತೆ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಇದೆಲ್ಲವನ್ನು ಹಾಕಿ 2 ಸಲ ಮಾಡಿ ನಾನು ಗ್ರೈಂಡ್ ಮಾಡಿ ತಂದಿದ್ದೇನೆ. ನೋಡ್ಬೋದು. ಇದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡುವ. ಹಾಗೆ ಇಲ್ಲಿ ಒಂದೆಲಗದ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿ ತಗೊಂಡಿದ್ದೇನೆ, ನೋಡ್ಬೋದು. ಇದನ್ನೊಂದು ಇದಕ್ಕೆ ಹಾಕಿ, ಈ ಅಕ್ಕಿ ಗ್ರೈಂಡ್ ಮಾಡಿದ ಅಕ್ಕಿಯನ್ನು ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡುವ. ಈ ಎಲೆಯಿಂದ ತಂಬುಳಿ ಅದೇ ಸುಮಾರು ರೆಸಿಪಿಗಳನ್ನೆಲ್ಲ ಮಾಡ್ತಾರೆ. ಹಾಗೆ ನಾನು ಕೂಡ ಇಲ್ಲಿ ಈ ಪತ್ರೊಡೆಯನ್ನೊಮ್ಮೆ ಟ್ರೈ ಮಾಡುವ ಅಂತ ಹೇಳಿ ಈ ರೀತಿಯಾಗಿ ಮಾಡಿದ್ದೇನೆ. ಆದ್ರೆ ತುಂಬಾನೇ ಸೂಪರ್ ಆಗಿ ಬರ್ತದೆ ರುಚಿ. ಎಷ್ಟಂತ ಹೇಳಿದ್ರೆ ಅಷ್ಟೇ ಸೂಪರ್ ಆಗಿ ಬರ್ತದೆ. ಪರಿಮಳ ಕೂಡ ನೋಡ್ಬೋದು, ಹಚ್ಚುವಾಗ ಅಷ್ಟೇ ಸೂಪರ್ ಆಗಿದೆ. ಇದನ್ನೊಂದು ಬಾಳೆ ಎಲೆಗೆ ಹಾಕಿ ನಾವು ಎಲ್ಲವನ್ನು ಕೂಡ ಮಡಚಿಡುವ. ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಮಡಚಿಡುವ. ಓಕೆ, ಈಗ ಎಲ್ಲವೂ ಆಗಿದೆ. ಕೊನೆಯದಾಗಿ ಇದನ್ನು ಕೂಡ ಮಡಚಿಡ್ತಾ ಇದ್ದೇನೆ. ಇನ್ನು ಇದನ್ನು ಬೇಯಲಿಕ್ಕೆ ಇಡುವ. ನೀರು ಕೂಡ ಬಿಸಿಯಾಗಿದೆ. ಇದನ್ನೆಲ್ಲವನ್ನು ಇಡ್ತಾ ಇದ್ದೇನೆ ಬೇಯಲಿಕ್ಕೆ. ಇನ್ನು ಇದರ ಮಸಾಲೆಗೆ, ನಮ್ಮ ಗಸಿ ಪತ್ರೊಡೆಯ ಮಸಾಲೆಗೆ, ಒಂದು 5 ಮೆಣಸು, ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿಯನ್ನು ತುರಿದು ತಗೊಂಡಿದ್ದೇನೆ, ತೆಂಗಿನಕಾಯಿಯನ್ನು. ಹಾಗೆ 1-2 ಬೆಳ್ಳುಳ್ಳಿ, ಸ್ವಲ್ಪ ಒಂದು ಸಣ್ಣ ತುಂಡು ಹುಳಿ ಬೇಕಾಗ್ತದೆ. ಹಾಗೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, ಇಷ್ಟು ಸಾಕಾಗ್ತದೆ. ಇದನ್ನು ನುಣ್ಣಗೆ ರುಬ್ಬಿ ತರುವ. ಈಗ ಇದು ಬೆಂದಿದೆ. ಇದನ್ನು ನಾನು ತೆಗೆದೆ, ನೋಡ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ. ಒಂದೆಲ್ಲ ಕಟ್ ನೋಡಿ. ಇನ್ನು ಇದನ್ನು ಕಟ್ ಮಾಡಿಕೊಳ್ಬೇಕು. ಇಲ್ಲಿ ನೋಡ್ಬೋದು ಎಲ್ಲವನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡಿದ್ದೇನೆ. ಇನ್ನೊಂದು ಬಾಣಲೆಗೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಳುವ. 1-2 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗ್ತದೆ. ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ 1 ಚಮಚದಷ್ಟು, ಹಾಗೆ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕಿಕೊಳ್ಳುವ. ನಂತರ ಒಂದು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಬಾಡಿಸುವ. ನಂತರ ನಾವು ಗ್ರೈಂಡ್ ಮಾಡಿ ತಂದ ಮಸಾಲೆಯನ್ನು ಇದಕ್ಕೆ ಸೇರಿಸಿ, ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಸೇರಿಸಿಕೊಂಡ್ರೆ ಆಯ್ತು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ್ರೆ ಆಯ್ತು. ನಂತರ ಇದಕ್ಕೆ ಸ್ವಲ್ಪ ಅರಶಿನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿಕೊಳ್ಳುವ. ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ ಕೂಡ ಹಾಕಿಕೊಂಡಿದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನು ಆಗಲೇ ಸೇರಿಸಿಕೊಂಡಿದ್ದೇನೆ ಈ ಮಸಾಲೆಗೆ. ನಂತರ ಸರಿಯಾಗಿ ಮಸಾಲೆ ಕುದೀತಾ ಬರುವಾಗ ಕಟ್ ಮಾಡಿ ಇಟ್ಟುಕೊಂಡಿದ್ದಂತಹ ಪತ್ರೊಡೆಯ ಪೀಸ್ಗಳನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ್ರೆ ಆಯ್ತು. ಇದೊಂದು ಕುದಿಯಾದ್ರೂ ಬರಲಿ ಸರಿಯಾಗಿ. ಈಗ ನೋಡ್ಬೋದು ಸರಿಯಾಗಿ ಕುದಿದಿದೆ, ಮಸಾಲೆ ಕೂಡ ಸರಿಯಾಗಿ ಎಳ್ಕೊಂಡಿದೆ ಈ ಪತ್ರೊಡೆಯ ಪೀಸಿಗೆ. ಇನ್ನು ಇದನ್ನು ತೆಗೆಯುವ. ಈಗ ನೋಡ್ಬೋದು ನಮ್ಮ ಗಸಿ ಪತ್ರೊಡೆ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬಾನೇ ಸೂಪರ್ ಆಗಿ ಬಂದಿದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ಬ್ರಾಹ್ಮಿ ಎಲೆಯಿಂದ ನಾವು ಪತ್ರೊಡೆ ಗಸಿಯನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ. ತುಂಬಾನೇ ಸೂಪರ್ ಆಗಿ ಬರ್ತದೆ. ಹಾಗೂ ಇದರ ಪರಿಮಳ, ಅದು ರುಚಿ ಕೂಡ ತುಂಬಾನೇ, ನಾವು ಬೇರೆ ಯಾವ ರೀತಿಯಾಗಿ ಪತ್ರೊಡೆ ಮಾಡ್ತೇವೆ ಅದೇ ತರ ಬರ್ತದೆ, ಅದಕ್ಕಿಂತ ಸಹ ತುಂಬಾನೇ ಸೂಪರ್ ಆಗಿ ಬರ್ತದೆ. ಹಾಗೆ ಇವತ್ತು ಮಸಾಲೆ ಪತ್ರೊಡೆ ಮಾಡಿದ್ದೇನೆ. ಹಾಗೆ ನಾನು ಆಗ ಮಾಡಿದ್ರಲ್ಲಿ ನಾವು ಏನು ಗಟ್ಟಿ ಮಾಡಿದ್ದೇವೆ ಅದರಲ್ಲಿ, ಅದಕ್ಕಿಂತ ಮುಂಚೆ ಅದರಲ್ಲಿ ನಾನು 2 ತೆಗೆದಿಟ್ಟಿದ್ದೇನೆ. ಯಾಕಂದ್ರೆ ಕೆಲವೊಮ್ಮೆ ಮಕ್ಕಳಿಗೆ ಅದು ಇದಾಗುದಿಲ್ಲ, ಈ ಖಾರ ಪತ್ರೊಡೆ ಗಸಿ ಪತ್ರೊಡೆ ಮಕ್ಕಳು ತಿನ್ನುವುದಿಲ್ಲ. ಹಾಗಾಗಿ ಇದು ಒಗ್ಗರಣೆ ಪತ್ರೊಡೆಗೆ ಅಂತ ನಾನು ಇಲ್ಲಿ ಸ್ವಲ್ಪ ಇದನ್ನು ಕೂಡ ತೆಗೆದಿಟ್ಟಿದ್ದೇನೆ. ಈಗ ಇದು ಆಯ್ತು, ಈಗ ಮಾಡಿ ನಮ್ಮ ಗಸಿ ಪತ್ರೊಡೆ ಆಯ್ತು. ಒಗ್ಗರಣೆ ಪತ್ರೊಡೆ ಯಾವ ರೀತಿಯಾಗಿ ಮಾಡುದು ಅಂತ ನೋಡುವ. ಒಗ್ಗರಣೆ ಪತ್ರೊಡೆಗೆ ನಾನು ಈ ರೀತಿಯಾಗಿ ಮಾಡಿಟ್ಟಿದ್ದೇನೆ. ಸಣ್ಣ ಸಣ್ಣದಾಗಿ ತುಂಡುಗಳನ್ನಾಗಿ ಮಾಡಿ ಇಡಬೇಕು ನಾವು. ಈಗ ಒಗ್ಗರಣೆ ಮಾಡಿ ಹಾಕುವ. ಅದಕ್ಕೆ ಒಗ್ಗರಣೆಗೆ ನಮಗೆ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಬೆಲ್ಲ, ತೆಂಗಿನ ತುರಿ, ಕಟ್ ಮಾಡಿ ಇಟ್ಕೊಂಡಿದ್ದಂತಹ, ನಾವು ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಪತ್ರೊಡೆ ಇಷ್ಟು ಬೇಕಾಗ್ತದೆ. ಈಗ ಮೊದಲಿಗೆ ನಾವಿಲ್ಲಿ ತೆಂಗಿನ ತುರಿಗೆ ಬೆಲ್ಲವನ್ನು ಸೇರಿಸಿ ಒಮ್ಮೆ ಸರಿಯಾಗಿ ಮಿಶ್ರಣ ಮಾಡಿ ಇಡುವ ಎಲ್ಲವನ್ನು ಕೂಡ. ಇದೀಗ ಆಗಿದೆ. ಈಗ ಒಂದು ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಬಿಸಿಯಾದ ನಂತರ ನಾವು ಕಡಲೆಬೇಳೆಯನ್ನು ಸೇರಿಸಿಕೊಳ್ಳುವ. ಹಾಗೆ ಸ್ವಲ್ಪ ಉದ್ದಿನಬೇಳೆ ಸರಿಯಾಗಿ ಫ್ರೈ ಆದ ನಂತರ ಒಂದು ಮೆಣಸನ್ನು ಕೂಡ ಕಟ್ ಮಾಡಿ ತಗೊಳ್ಳುವ. ಹಾಗೆ ಕೊನೆಯದಾಗಿ ಸಾಸಿವೆಯನ್ನು ಹಾಕಿ ಸರಿಯಾಗಿದ್ದು ಸಿಡಿಲಿ. ಈ ಪತ್ರೊಡೆಯನ್ನು ಕೂಡ ಈಗ ಸೇರಿಸಿಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡಿದರೆ ಆಯಿತು. ಈ ಥರ ಒಗ್ಗರಣೆ ಪತ್ರೊಡೆ ತುಂಬಾ ರುಚಿಕರವಾಗಿರ್ತದೆ. ನಾವು ಕೆಸುವಿನ ಎಲೆಯಿಂದ ಕೂಡ ಇದನ್ನು ಮಾಡ್ತೇವೆ. ಈ ರೀತಿಯಾಗಿ ತುಂಬಾ ಸೂಪರಾಗಿ ಬರ್ತದೆ ಟೇಸ್ಟು. ಇಲ್ಲಿ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ. ನಾವು ಬೆಲ್ಲ ಹಾಕಿದ ಕಾರಣ ಜಾಸ್ತಿಯಾಗಿ ಉಪ್ಪಿನ ಅವಶ್ಯಕತೆ ಇರುವುದಿಲ್ಲ, ಬೆಲ್ಲದಲ್ಲಿ ಉಪ್ಪಿರ್ತದೆ. ಇನ್ನು ಈ ಬೆಲ್ಲದ ಮಿಶ್ರಣವನ್ನು ಕೂಡ ಹಾಕಿ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು. ಕರೆಕ್ಟಾಗಿ ಮಿಕ್ಸ್ ಆಗಿದೆ, ನೋಡ್ಬೋದು. ಇಷ್ಟಾದರೆ ಆಯಿತು. ಈಗ ನಾವು ಇದನ್ನು ತೆಗೆಯುವ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಬಂದಿದೆ ನೋಡಿ, ಕಲರ್ ಕೂಡ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತದೆ. ಗಸಿ ಪತ್ರೊಡೆದು ಸಹ ತುಂಬಾ ಚೆನ್ನಾಗಿರ್ತದೆ. ಈ ಒಗ್ಗರಣೆ ಪತ್ರೊಡೆ ಕೂಡ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಎಣಿಸ್ತೇನೆ. ಹಾಗೆ ಮುಂದಿನ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಸಿಗುವ. ಎಲ್ಲರಿಗೂ ಕೂಡ ನಮಸ್ಕಾರ.